ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 17. ನೀವೇನಾರ ಮುಂಚಿನ 16 ವಿಡಿಯೋಗಳು ನೋಡಿಲ್ಲ ಅಂದ್ರೆ ಫಸ್ಟು 16 ಭಾಗಗಳು ನೋಡ್ಬಿಟ್ಟು ಭಾಗ 17 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ತರ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸರ್. ನಮಸ್ತೆ, ಬರ್ರಮ್ಮ ಒಳಕ್ಕೆ. ಏನ್ರಮ್ಮ ವಿಷಯ? ಸರ್, ನನಗೆ ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಏನ್ರಮ್ಮ ವಿಷಯ? ಅದೇನ್ ಬಿಡಿಸಿ ಹೇಳ್ರಮ್ಮ, ಯಾಕೆ ಬಂದಿದ್ದೀರಾ ಅಂತವ? ಸರ್, ನಮ್ಮೂರಲ್ಲಿ ಒಬ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀವಿ ಸರ್. ಅವರು ನಮ್ ದೊಡ್ಡರಂಗಜ್ಜಿ 32,000 ರೂಪಾಯಿ ದುಡ್ಡನ್ನ ಮೋಸ ಮಾಡಿ ಅವ್ರ ಅಕೌಂಟ್ಗೆ ಹೋಗ್ ಮಾಡ್ಕೊಂಡಿದ್ದಾರೆ ಸರ್. ಅದೇಂಗಮ್ಮ, ನಿಮ್ಮ ಅಜ್ಜಿ ಅಕೌಂಟ್ ದುಡ್ಡು ಅವ್ರ ಅಕೌಂಟ್ಗೆ ಹೋಗಿ ಮಾಡ್ಕೊಳಕಾಗತ್ತೆ? ಅದೇನಾಯ್ತು ಅಂತವ ನೀಟಾಗಿ ಒಂದ್ ಕಡೆಯಿಂದ ಬಿಡಿಸಿ ಹೇಳ್ರಮ್ಮ. ಸರ್, ನಮ್ ದೊಡ್ಡರಂಗಜ್ಜಿ ಮನೆ ಪಕ್ಕದಲ್ಲಿ ಒಬ್ಳು ಮಾದೇವಿ ಅಂತ ಇದ್ದಾಳೆ ಸರ್. ಅವಳು ನಮ್ ದೊಡ್ಡರಂಗಜ್ಜಿ ಮೊಬೈಲ್ ಇಂದವ ಕ್ರೆಡಿಟ್ ಪಿ ಅಪ್ಲಿಕೇಶನ್ ಮುಖಾಂತರ 30,000 ರೂಪಾಯಿ ಲೋನ್ ತಗೊಂಡಿದ್ದಾಳೆ. ತಗೊಂಡ್ಬಿಟ್ಟು ಫೋನ್ ಪೇ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಮ್ ದೊಡ್ಡರಂಗಜ್ಜಿ ಅಕೌಂಟ್ ಮುಂಚೆನೆ 2,000 ರೂಪಾಯಿ ದುಡ್ಡಿತ್ತು ಸರ್. ಮತ್ತೆ ಕ್ರೆಡಿಟ್ ಪಿ ಕಡೆಯಿಂದ 30,000 ರೂಪಾಯಿ ಲೋನ್, ಟೋಟಲ್ 32,000 ರೂಪಾಯಿನವ ಅವಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಳೆ ಸರ್. ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಈಗ ಲೋನ್ ನಮ್ ದೊಡ್ಡರಂಗಜ್ಜಿ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಲೋನ್ ಕಟ್ಟಿ ಅಂತ ಹೇಳ್ತಾ ಇದ್ರು ಸರ್. ನಾವ್ ಇದೇನಪ್ಪ ಇದು ಅಂತ ವಿಚಾರಿಸಿದ ಮೇಲೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದ್ಮೇಲೆ ಅವಳು ಆತರ ಮಾಡಿ ಅವಳ ಅಕೌಂಟ್ಗೆ ಹೋಗಿ ಮಾಡ್ಕೊಂಡಿಲ್ಲ ಸರ್. ಈಗ ಇದಕ್ಕೆ ಎಂತ ಕೆಲಸ ಮಾಡಿದ್ಯಾ, ಕೊಡೆ ನನ್ನ ಅಜ್ಜಿ ದುಡ್ಡ, ವಯಸ್ಸಾದಾರ ಪಾಪ, ಅವ್ರಿಗಿಂತ ಕೆಲಸ ಮಾಡೋದಂತ ಬೈದ್ರು. ಅವ್ರು ದುಡ್ಡು ಕೊಡ್ತಾ ಇಲ್ಲ ಸರ್, ನಾನು ತಗೊಂಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಇವ್ರ ಪಾಪ ಮೊದ್ಲೇ ವಯಸ್ಸಾದ್ರ ಅಜ್ಜಿ ದುಡ್ದು ತಿನ್ಬೇಕು ಸರ್. ಈಗ ಇಂತರಿಗೆ ನೀವು ಮೋಸ ಮಾಡಿದ್ರೆ ಸರ್, ದಯವಿಟ್ಟು ನೀವು ನ್ಯಾಯ ದೊರಕಿಸ್ಕೊಡಿಸ್ಬೇಕು ಸರ್. ಓಹೋ, ಐಸಿ, ಇದಾ ವಿಷಯ. ಅಲ್ಲ ಕಣಜ್ಜಿ, ನಿನ್ನ ಮೊಬೈಲ್ ಯಾಕಜ್ಜಿ ಅವಳ ಅಮ್ಮನ ಕೈ ಕೊಡಕ್ ಹೋಗಿದ್ದೆ? ನಿಮಗೆ ಗೊತ್ತಿಲ್ವಾ ಬೇರೆ ಕೈ ಮೊಬೈಲ್ ಕೊಡಬಾರ್ದು ಅಂತವ? ಇವಾಗೆಲ್ಲ 10 ನಿಮಿಷ ಒಬ್ರ ಕೈಲಿ ಮೊಬೈಲ್ ಸಿಕ್ಬಿಟ್ರೆ ಏನೇನೆಲ್ಲ ಮಾಡ್ತಾರೆ ಗೊತ್ತಾಯ್ತಾ? ನಿಮ್ಮ ಅಕೌಂಟಲ್ಲ ದುಡ್ಡನ್ನೆಲ್ಲ ಅವ್ರ ಅಕೌಂಟ್ಗೆ ಹೋಗಿ ಮಾಡ್ತಾರೆ. ಮತ್ತೆ ನೀವು ಯಾರ ಜೊತೆ ಮಾತಾಡ್ತೀರಾ, ಯಾರ ಜೊತೆ ಮೆಸೇಜ್ ಮಾಡ್ತೀರಾ ಎಲ್ಲ ತಿಳ್ಕೊಂತಾರೆ. ಎಲ್ಲಿದ್ದೀರಾ ಎಲ್ಲ ತಿಳ್ಕೊಬೋದು. ಹಂಗೆ ಅಷ್ಟು ಇಂಪ್ರೂವ್ ಆಗಿದೆ ಟೆಕ್ನಾಲಜಿ. ಯಾರ ಕೈಲೂ ಮೊಬೈಲ್ನ ಕೊಡಬಾರ್ದು. ಯಾಕಮ್ಮ ಕೊಟ್ರಿ ನೀವು? ಅಯ್ಯೋ, ನಾನ್ ಕೊಟ್ಟಿಲ್ಲ ಸರ್. ಈ ಹಿಂದ್ಗಡೆ ಮಳ್ಳಿ ಹಂಗ್ ನಿಂತೊಳಲ್ಲ ಸರ್, ನೀವು ಇಸ್ಕೊಂಡ್ಬಿಟ್ಟು ಅವ್ರ ಕೊಟ್ಟಲ್ಲ ಸರ್. ಓಹೋ, ಹಂಗಾರ ಈ ಅಮ್ಮನವ ಇದ್ರಲ್ಲಿ ಭಾಗಿಯಾಗೈತಿ ಅನ್ನು. ಈ ಅಮ್ಮನು ಅಮ್ಮನ ಜೊತೆ ಸೇರ್ಕೊಂಡು ಇಬ್ರು ಸೇರ್ಕೆ ಮಾಡಿರೋದನ್ನು. ಯಾಕಮ್ಮ? ಅಯ್ಯೋ ಇಲ್ಲ ಸರ್, ನಾನು ಈ ಆಟಕ್ಕಿಲ್ಲ ಸರ್. ಅವಳು ಫೋನ್ ಮಾತಾಡಬೇಕು ಕಡೆ, ಫೋನ್ ಇಸ್ಕಳೆ ಅಂತ ಹೇಳಿಳು ಸರ್. ನನಗೆ ಗೊತ್ತಿಲ್ಲ ಸರ್ ಹಿಂಗೆಲ್ಲ ಮಾಡ್ತಾಳೆ ಅಂತವ. ನಾನು 1 ರೂಪಾಯಿ ತಗೊಂಡಿಲ್ಲ ಸರ್. ನನ್ನ ಅಕೌಂಟಿಗೆ 1 ರೂಪಾಯಿ ಬಂದಿಲ್ಲ ಸರ್. ಬೇಕಾದ್ರೆ ಚೆಕ್ ಮಾಡಿ ಸರ್. ನನ್ನ ಅಕೌಂಟ್ ಬರೀ 29 ರೂಪಾಯಿ ದುಡ್ಡೇ ತಡ್ಡೆ ಸರ್. ನನಗೆ 1 ರೂಪಾಯಿನ ಅವ್ಳು ಕೊಟ್ಟು ಇಲ್ಲ. ನನಗೆ ಈ ತರ ಕೆಲಸ ಮಾಡ್ತಾಳೆ ಅಂತ ಗೊತ್ತಿಲ್ಲ ಸರ್. ಯಾಕ ಕೇಳ್ತಾಳೆ ಅಂತ ಇಸ್ಕೊಟ್ಟ ಸರ್. ಅವಳು ನೋಡ್ರಿ ಎಂತದ ಡೌನ್ಲೋಡ್ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದಾಳೆ ಸರ್. ನನಗೆ ಅದೆಲ್ಲ ಗೊತ್ತೂ ಇಲ್ಲ ಸರ್. ನಂದೇನು ತಪ್ಪಿಲ್ಲ ಸರ್. ಎಲ್ಲಮ್ಮ, ಅವ ಅಮ್ಮನ ಅಕೌಂಟ್ಗೆ ಹೋಯ್ತನಕ್ಕೆ ಏನಾರ ಪ್ರೂಫ್ ತಂದಿದ್ದೀರಮ್ಮ? ಹ್ಞೂ ಸರ್, ತಂದಿದ್ದೀವಿ. ತಗೊಳ್ಳಿ ಸರ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರಲ್ಲ ಇದೆ ನೋಡಿ ಸರ್. ಓಹೋ, ಐಸಿ. ಓಹೋ, ಇಷ್ಟು ಬೇಗ ಇಷ್ಟೆಲ್ಲ ದುಡ್ಡು ಹೊಡೆದಿರೋದು ನೋಡ್ರೆ ಇವು ಅಮ್ಮ ಯಾವ್ದು ಸಜಾತ್ ಕತ್ರನ ಕಳ್ಳಿನೇ ಇರ್ಬೇಕು. ಹಳ್ಳಿ ಕಡೆನೂ ಇಂಥ ಜನ ಇರ್ತಾರ? ಹ್ಞೂ ಸರ್, ಯಾವಾಗ್ಲೂ ಬರೀ ಇಂಥ ಮನೆಯ ಕೆಲಸನೇ ಮಾಡ್ತಾ ಇರ್ತಾಳೆ ಸರ್. ಯಾರು ವ್ಯಾಪಾರದವ್ರು ಬಂದ್ರು ಅವ್ರ ತಮ್ಮ ಏನಾರು ಒತ್ಕೊಂತಾಳೆ, ಅವ್ರ ಕೈಲಿ ಜಗಳಕ್ಕೆ ಹೋಗ್ತಾಳೆ. ಮತ್ತೆ ನನ್ನ ಕೈಲಿ ಆವಾರ ದಿನ ಜಗಳ ಆಡ್ತಾಳೆ ಸರ್. ಮನೆ ಪಕ್ಕದಲ್ಲಿ ಇರೋಕ್ಕಾಗಲ್ಲ ಸರ್, ಯಾವಾಗ ಗಲಾಟೆ ಮಾಡ್ತಾಳೆ ಸರ್. ಅದು ಇದು ವಿಚಾರ ಎತ್ಕೊಂಡು ನಮ್ಗಂತೂ ನೆಮ್ಮದಿರಲ್ಲ ಸರ್. ನೋಡಿ ಸರ್, ನಾವಿಬ್ರು ಅಜ್ಜಿ ವಯಸ್ಸಾದರು, ಇಬ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಮ್ಗೆ ಈ ತರ ಮೋಸ ಮಾಡಿದಾಳೆ ಸರ್. ನಮ್ಗೆ ಇದೆಲ್ಲ ಗೊತ್ತೂ ಇಲ್ಲ ಸರ್, ಈ ತರ ಮಾಡ್ತಾಳೆ ಅಂತವ. ದಯವಿಟ್ಟು ನಮ್ಗೆ ದುಡ್ಡು ವಾಪಸ್ ಕೊಡ್ಸಿ ಸರ್. ಇಲ್ಲಾಂದ್ರೆ ಅವಳಿಗೆ ಅರೆಸ್ಟ್ ಮಾಡ್ಬಿಟ್ಟು ಬುದ್ಧಿ ಕಲಿಸಿ ಸರ್. ಅವಳಿಗೆ ಇನ್ನೊಂದು ಯಾರಿಗೂ ಈ ತರ ಮೋಸ ಮಾಡಬಾರ್ದು. ನಿನ್ನ ಹೆಸರಮ್ಮ? ಲಾಸ್ಟ್ ಅಲ್ಲಿ ನಿಂತಿರೋ ಹೆಸರು? ಸರ್, ನನ್ನ ಹೆಸರು ತಾರಾ ಸರ್. ನಿಜ ಹೇಳಮ್ಮ, ನೀನು ಆ ಅಮ್ಮನ ಜೊತೆ ಸೇರ್ಕೊಂಡು ಇಬ್ರು ಜೊತೆಲಿ ಮಾಡಿರೋದು ಹೆಂಗೆ? ಬಂದಿ ದುಡ್ಡು ಇಬ್ರು ಹಂಚ್ಕೊಂಡಿದ್ರೆ ಹೆಂಗೆ? ನಿಜ ಹೇಳ್ಬಿಡು. ಆಮೇಲೆ ಏನಾರು ಸತ್ಯ ಗೊತ್ತಾದ್ರೆ ಮಾತ್ರವ ಆಮೇಲೆ ಲಾಕಪ್ ಹಾಕ್ಕೊಂಬಿಟ್ಟು ಏರೋಪ್ಲೇನ್ ಎತ್ಬಿಡ್ತೀನಿ. ಇಲ್ಲ ಸರ್, ನಮ್ಮ ಮನೆ ದೇವ್ರ ಆಡಾಗ್ಲೂ ಇಲ್ಲ ಸರ್. ಬೇಕಾದ್ರೆ ಆ ದೇವ್ರ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ಸರ್. ನನಗೆ ಅವಳು 1 ರೂಪಾಯಿನೂ ಕೊಟ್ಟಿಲ್ಲ ಸರ್. ನನಗೆ ಗೊತ್ತಿರ್ಲಿಲ್ಲ ಸರ್. ನನಗೇನು ಮಾಡಬೇಡಿ ಸರ್. ಅಲ್ಲ ಕಣಜ್ಜಿ, ಆ ಅಮ್ಮನ ಮನೆ ತಕೋಗ್ಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ತೋರಿಸಿ ಮಕ್ಕಳು ದುಡ್ಡು ಇಸ್ಕೊಳೋದಲ್ವಾ? ಇಲ್ಲ ಅವ್ರ ಗಂಡಗೆಲ್ಲ ಹೇಳಿ ಯಾರ್ಗಾರ ದೊಡ್ಡವ್ರಿಗೆ ಹೇಳ್ಬಿಟ್ಟು ಇಸ್ಕೊಳೋದಲ್ವಾ? ಅಯ್ಯೋ ಹೋಯ್ತು ಸರ್, ಹೋಗಿ ಕೇಳಿದೆ. ನಂತ ದುಡ್ಡ ಇಲ್ಲ, ನಾನು ತಗೊಂಡೇ ಇಲ್ಲ. ನಾನು ಯಾಕಂಗ್ ಮಾಡೋಣ? ಅಂತ ದುಡ್ಡು ಇಲ್ಲ, ನಾನು ಕೊಡೋದು ಇಲ್ಲ. ಅದೇ ಮಾಡ್ತೀನಿ, ಮರ್ಕೆವ್ರಿ. ಅದೇ ಕಿತ್ಕೊಳ್ರಿ ಅಂತ ಬಾಯಿಗೆ ಬಂದಾಗ ಬೈತಾಳೆ ಸರ್. ಓಹೋ, ಹಂಗಂತ ಅಂದ್ಲ ಅಮ್ಮ. ಅಷ್ಟೊಂದು ಕೊಬ್ಬ? ಇಳಿಸ್ತೀನಿ ಕೊಬ್ಬು ಇಳಿಸ್ತೀನಿ. ಅಮ್ಮ, ನೀವಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಪರಿಸ್ಬಿಟ್ಟು ಸೈನ್ ಹಾಕಿ ಹೋಗಿ. ನಾವು ಜೀಪ್ ತಗೊಂಡ್ ಬರ್ತೀನಿ. ಬಂದ್ಬಿಟ್ಟು ನನಗೆ ಗೊತ್ತೈತಿ ಹೆಂಗೆ ವಸೂಲಿ ಮಾಡ್ಬೇಕು ಅಮ್ಮಂತವ ಅಂತವ. 32,000 ರೂಪಾಯಿ ಅಲ್ಲ, 50,000 ರೂಪಾಯಿ ವಸೂಲಿ ಮಾಡ್ತೀನಿ. ವಸೂಲಿ ಮಾಡಿ ನಿಂಗೆ ಕೊಡ್ತೀನಿ. ಹಂಗೂ ಕೊಡಲ್ಲ ಅಂದ್ರೆ ಒದ್ದೇಳ್ಕೊಂಬಂದ್ಬಿಟ್ಟು ಲಾಕಪ್ ಹಾಕ್ತೀನಿ. ಕಂಬಿ ಅಣಿಸ್ಬೇಕು, ಹಂಗೆ ಮಾಡ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಹಂಗ್ ಮಾಡ್ರಿ ಅವಳಿಗೆ ಬುದ್ಧಿ ಬರೋದು. ಇಲ್ಲಾಂದ್ರೆ ಅವಳು
ಹಿಂಗೆ ಮೋಸ ಮಾಡ್ತಾನೆ ಇರ್ತಾಳೆ.